ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿರುವ ಉಚ್ಚಿಲದಲ್ಲಿ ಸಮಗ್ರ ಜೀರ್ಣೋದ್ಧಾರದೊಂದಿಗೆ ಕಂಗೊಳಿಸುತ್ತಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. 1957ರಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವನ್ನ ನಿರ್ಮಿಸಲಾಯಿತು. ಈ ದೇವಾಲಯ ಕರಾವಳಿ ಜಿಲ್ಲೆಗಳ ಪ್ರಸಿದ್ಧ ದೇವಾಲಯಗಳಲ್ಲೊಂದು. ಒಂದು ಸಮಾಜದ ಗುರು ಪರಂಪರೆಯ 9ನೇ ಗುರುಗಳಾದ ಕೀರ್ತಿಶೇಷ ಮಾಧವ ಮಂಗಲ ಪೂಜಾರಿಯರ ಮಾರ್ಗದರ್ಶನದಲ್ಲಿ ದಿವಂಗತ ಕೆಪಿ ರಾಮಕೃಷ್ಣ ತಂತ್ರಿಯವರ ಪ್ರಧಾನ ಪೌರೋಹಿತ್ಯದಲ್ಲಿ ಉಚ್ಚಿಲ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಯಿತು. ಉಚ್ಚಿಲ ಗ್ರಾಮದಲ್ಲಿ ಮೀನುಗಾರಿಕಾ ಉದ್ಯಮಿಗಳಾಗಿದ್ದ ದಿವಂಗತ ಸದಿಯಾ ಸಾಹುಕಾರ್ರವರು ಸಂಘಕ್ಕೆ ದಾನವಾಗಿ ನೀಡಿದ ಜಾಗದಲ್ಲಿ ದೇವಸ್ಥಾನ ನಿರ್ಮಿಸಲು ಸಂಕಲ್ಪ ಮಾಡಲಾಯಿತು. ಆಗಮಶಾಸ್ತ್ರದಂತೆ ಕುಲಗುರುಗಳಾದ ಮಾಧವ ಮಂಗಲ ಪೂಜಾರಿಯರು ಹಾಗೂ ಸಮಾಜದ ಹಿರಿಯರು ಸಂಕಲ್ಪ ಮಾಡಿ ಅಷ್ಟೈಶ್ವರ್ಯದ ಅಧಿದೇವತೆ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನ ಪ್ರತಿಷ್ಠಾಪಿಸಿದರು. ಜಯ 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 ಮಹಾಲಕ್ಷ್ಮಿ, ಜಯ 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 ಮಹಾಲಕ್ಷ್ಮಿ, ಜಯ 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 ಲಕ್ಷ್ಮಿ, ಅಮ್ಮ ಜಯ 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 ಲಕ್ಷ್ಮಿ. ಆನಂತರದ ದಿನಗಳಲ್ಲಿ ಶಕ್ತಿ ಸ್ವರೂಪಿಣಿಯಾದ ಶ್ರೀ ಭದ್ರಕಾಳಿ ಸಾನ್ನಿಧ್ಯ ಹಾಗೂ ನಾಗ ಸಾನ್ನಿಧ್ಯ ನಿರ್ಮಾಣಗೊಂಡು ಶಾಸ್ತ್ರೋಕ್ತವಾಗಿ ಪೂಜಾ ವಿಧಿ ವಿಧಾನಗಳನ್ನು ನಡೆಸಿಕೊಂಡು ಬರುತ್ತಿರುವುದನ್ನ ಕಾಣಬಹುದಾಗಿದೆ. ಸಮುದ್ರ ಮಥನದಲ್ಲಿ ಉದ್ಭವಿಸಿರುವುದರಿಂದ ಶ್ರೀ ಮಹಾಲಕ್ಷ್ಮಿ ದೇವಿಯು ಸಮುದ್ರರಾಜನ ಮಗಳೆಂದು ಪ್ರತೀತಿ. ಆದರೆ ಲಕ್ಷ್ಮೀಂ ಕ್ಷೀರ ಸಮುದ್ರರಾಜ ತನಯೇ ಶ್ರೀರಂಗಧಾಮೇಶ್ವರಿ ಎಂಬುದಾಗಿ ಮಹಾಲಕ್ಷ್ಮಿಯನ್ನ ಸ್ತುತಿಸುತ್ತಾರೆ. ಕಡಲ ಮಕ್ಕಳೆನಿಸಿಕೊಂಡ ಮೀನುಗಾರರಿಗೆ ಸದಾ ರಕ್ಷಣೆಯನ್ನ ನೀಡುತ್ತಾ ಬಂದಿರುವ ಭಕ್ತ ವತ್ಸಲೆಯೂ ಪರಬ್ರಹ್ಮ ಸ್ವರೂಪಿಣಿಯೂ ಆದ ಶ್ರೀ ಮಹಾಲಕ್ಷ್ಮಿಯ ದಿವ್ಯ ಸಾನ್ನಿಧ್ಯ ನೆಲೆಸಿರುವುದು ನಮ್ಮೆಲ್ಲರ ಭಾಗ್ಯ ಎನ್ನಬಹುದು. ಕ್ಷೇತ್ರಾಡಳಿತ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಸಾಲ್ಯಾನ್ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಕುರಿತಾಗಿ ಈ ರೀತಿ ಹೇಳ್ತಾರೆ. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ, ಉಡುಪಿ ಜಿಲ್ಲೆ. ಈ ದೇವಸ್ಥಾನದ ಪರವಾಗಿ ನಿಮ್ಮ ಚಾನಲ್ ಮುಖಾಂತರ ಎಲ್ಲ ಭಕ್ತ ಮಹಾಶಯರಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಉಚ್ಚಿಲ ದಸರಾ ಉತ್ಸವವು ಇದೇ ಬರುವ ತಿಂಗಳ ಅಕ್ಟೋಬರ್ ತಿಂಗಳ 15ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೆ ವಿಜೃಂಭಣೆಯಿಂದ ಜರಗಲಿದೆ. ನಮ್ಮ ಈ ವ್ಯವಸ್ಥೆಯನ್ನು ನಮ್ಮ ದಕ್ಷಿಣ ಕನ್ನಡ ಮಗುವೀರ ಮಹಾಜ ಸಂಘ ಅದರ ನೇತೃತ್ವದಲ್ಲಿ ನಡೆಯುವುದು. ದಕ್ಷಿಣ ಕನ್ನಡ ಮಗುವೀರ ಮಹಾಜ ಸಂಘದ ಅಧ್ಯಕ್ಷರಾದ ಜಯಸಿ ಕೋಟ್ಯಂರವರ ಮಾರ್ಗದರ್ಶನದಂತೆ ಹಾಗೂ ನಮ್ಮ ಎಲ್ಲ ಸಮಾಜದ ಗೌರವಾನ್ವಿತ ನಾಡೋಜ ಜಿ ಶಂಕರ್ರವರ ನಿರ್ದೇಶನದಂತೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ದಸರಾದ ಮೊದಲನೇ ದಿನ 15ನೇ ತಾರೀಕಿಗೆ ನಾವು ನಿತ್ಯ ಚಂಡಿಕೋಮ
ಪ್ರಧಾನ ಹೋಮಕುಂಡದಲ್ಲಿ ಪ್ರಧಾನ ಚಂಡಿಕೋಮ ಹಾಗೂ ನಿತ್ಯ ಚಂಡಿಕೋಮ ಎಂಬ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಿನನಿತ್ಯವೂ ಭಕ್ತರು ಬಂದು ಈ ಚಂಡಿಕೋಮದಲ್ಲಿ ಪಾಲ್ಗೊಳ್ಳಬಹುದು. ಹಾಗೆಯೇ 15ನೇ ತಾರೀಕಿನಲ್ಲಿ ಬೆಳಿಗ್ಗೆ 9 ಗಂಟೆಗೆ ನವದುರ್ಗೆಯರನ್ನು ನಮ್ಮ ಓಪನ್ ಹಾಲ್ ಅಂದರೆ ಪಕ್ಕದಲ್ಲಿರುವ ತೆರೆದ ಸಭಾಂಗಣದಲ್ಲಿ ನಾವು ಅದನ್ನು 10 ನವದುರ್ಗೆಯರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ದಸರಾಕ್ಕೆ ಚಾಲನೆ ನೀಡಲಿದ್ದೇವೆ. ಹಾಗೆಯೇ ಪ್ರತಿದಿನ ಇಲ್ಲಿ ನಿತ್ಯ ಚಂಡಿಕೋಮ, ಮಧ್ಯಾಹ್ನ ಭಜನೆ ಕಾರ್ಯಕ್ರಮ, ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಜರಗಲಿದೆ. ಹಾಗೆಯೇ ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ಬಹಳ ವಿಜೃಂಭಣೆಯಿಂದ ಜರಗಲಿದೆ. ಹಾಗೆಯೇ ಈ ಸಲ ವಿಶೇಷವಾಗಿ ನಾವು ವಸ್ತು ಪ್ರದರ್ಶನವೆಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ವಿವಿಧ ಇಲಾಖೆ, ಮೀನುಗಾರಿಕೆ ಇಲಾಖೆ ಇರಬಹುದು ಅಥವಾ ತೋಟಗಾರಿಕೆ ಇಲಾಖೆ ಇರಬಹುದು ಅಥವಾ ಹಿಂದುಳಿದ ವರ್ಗ ಅಥವಾ ಯಾವುದೇ ಇನ್ನಿದ ಇಲಾಖೆಗಳ ಈ ಕಾರ್ಯಕ್ರಮ ಅವರ ಒಂದು ವಸ್ತು ಪ್ರದರ್ಶನ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಬಂದ ಭಕ್ತಾದಿಗಳಿಗೆ ಮನರಂಜನೆ ನೀಡಲು ನಾವು ಈ ತೊಟ್ಟಿಲುಗಳ ವ್ಯವಸ್ಥೆ ಹಾಗೂ ಈ ಸಂತೆ ಮಾರ್ಕೆಟ್ ಅದರಲ್ಲಿ ವಿವಿಧ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಕೊನೆಯ ದಿನ 24ನೇ ತಾರೀಕಿನಂದು ಇಲ್ಲಿ ಮುಖ್ಯ ಚಂಡಿಕೋಮ ನಡೆದು ತದನಂತರ ಒಂದು 25,000 ಜನದವರೆಗಿನ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಇದ್ದು ನಾವು 4 ಗಂಟೆಗೆ ಸರಿಯಾಗಿ ಈ ನವದುರ್ಗೆಯರ ವಿಸರ್ಜನಾ ಮೆರವಣಿಗೆ ಇಲ್ಲಿಂದ ಚಾಲನೆ ನೀಡಲಿದ್ದೇವೆ. ಅದು ಹೋಗುವ ಮಾರ್ಗ ನಮ್ಮ ದೇವಸ್ಥಾನದ ದಕ್ಷಿಣ ಬದಿಯ ಎರ್ಮಾಳಿನಿಂದ ಮುಂದುವರೆದು ಅಲ್ಲಿಂದ ತಿರುಗಿ ಬಂದು ಕಾಪು ದೀಪಸ್ತಂಭದ ಹತ್ತಿರ ಜಲಸ್ತಂಭನ ಮಾಡಲಿಕ್ಕಿದ್ದೇವೆ. ಇದರಲ್ಲಿ ಈ ಸಲ ಒಂದು ವಿಶೇಷವಾಗಿ ನಾವು ಹರಿದ್ವಾರದಿಂದ ಬಂದ ಪೂಜಾ ವಿಧಾನ ಮಾಡುವ ಅವರಿಂದ ಒಂದು ಗಂಗಾರತಿ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು 23ನೇ ತಾರೀಕು ರಾತ್ರಿ ಇಲ್ಲಿ 8 ಗಂಟೆಗೆ ನಡೆಯುತ್ತಿದೆ. ತದನಂತರ ಮರುದಿವಸ 24ನೇ ತಾರೀಕು ಜಲಸ್ತಂಭನವಾಗುವಾಗ ಅಲ್ಲಿಯೂ ಗಂಗಾರತಿ ಮಾಡಿ ಆದ ಕಾರ್ಯಕ್ರಮವನ್ನು ವಿಶೇಷವಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಅದರಂತೆ ದೇವಸ್ಥಾನದಲ್ಲಿ ನಿತ್ಯ ಅನ್ನ ಸಂತರ್ಪಣೆ ಇದೆ. ಎಲ್ಲ ಬಂದ ಭಕ್ತಾದಿಗಳಿಗೂ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಅವರಿಗೆ ಆತಿಥ್ಯವನ್ನು ನೀಡಿ ಬಂದ ಭಕ್ತಾದಿಗಳು ನಾವು ಸತ್ಕರಿಸ್ತಾ ಇದ್ದೇವೆ. ಇತ್ತೀಚೆಗೆ ನಾವು ನಮ್ಮ ದೇವಸ್ಥಾನದ ಎಡಭಾಗದಲ್ಲಿ ನೂತನ ಭೋಜನ ಶಾಲೆಯನ್ನು ಕಟ್ಟಿರ್ತೇವೆ. ಅದರಲ್ಲಿ 2 ಅಂತಸ್ತಿದೆ. ಮತ್ತು 3ನೇ ಅಂತಸ್ತಿನಲ್ಲಿ ನಾವು ಬರುವ ಭಕ್ತಾದಿಗಳಿಗೆ ಅತಿಥಿ ಗೃಹವನ್ನು ಕೂಡ ನಿರ್ಮಿಸಿದ್ದೇವೆ. ಅದರಲ್ಲಿ ಸುಮಾರು 25 ಕೋಣೆಗಳ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಳ್ಳೆಯ ವ್ಯವಸ್ಥೆಯನ್ನು ಕೊಡಲಿಕ್ಕಿದ್ದೇವೆ. ಹಾಗೆಯೇ ದೇವಸ್ಥಾನದ ಎದುರುಗಡೆಯಿಂದ ವಿದ್ಯಾರ್ಥಿಗಳಿಗೆ ನಾವು ಹಾಸ್ಟೆಲನ್ನು ಕೂಡ ಕಟ್ಟಿಸ್ತಾ ಇದ್ದೇವೆ. ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ಈ ದಸರಾ ಉತ್ಸವಕ್ಕೆ ಮುಖ್ಯವಾಗಿ ನಾನು ದೇವಸ್ಥಾನದ ಮುಕ್ತೇಶ್ವರನಾಗಿ ವಿನಂತಿ ಮಾಡಿಕೊಳ್ಳುವುದೆಂದರೆ, ತಮ್ಮ ಚಾನಲ್ ಮೂಲಕ ವಿನಂತಿ ಮಾಡಿಕೊಳ್ಳುವುದೆಂದರೆ, ಎಲ್ಲ ಭಕ್ತರು ಈ ನವರಾತ್ರಿ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕೆಂದರೆ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. जय जय महालक्ष्मी, जय 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 महालक्ष्मी, जय 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 लक्ष्मी, अम्मा जय 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 लक्ष्मी, जय 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 महालक्ष्मी, जय 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 महालक्ष्मी, जय 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 लक्ष्मी, अम्मा जय 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 लक्ष्मी. ಮೀನುಗಾರಿಕೆಯನ್ನು ಮುಖ್ಯ ಕುಲ ಕಸುಬನ್ನಾಗಿ ಮಾಡಿಕೊಂಡಿರುವ ಮೊಗವೀರರು ಮೀನಿನ ಕ್ಷಾಮ ಉಂಟಾದಾಗ ದೇವಿಯ ಸಾನ್ನಿಧ್ಯಕ್ಕೆ ಬಂದು ಭಕ್ತಿ ಭಾವದಿಂದ ಸಾಮೂಹಿಕ ಪ್ರಾರ್ಥನೆ ಮೂಲಕ ದೇವಿಯನ್ನು ಬೇಡಿಕೊಂಡಾಗ ಹೇರಳವಾದ ಮತ್ಸ್ಯ ಸಂಪತ್ತನ್ನು ತಾಯಿ ಅನುಗ್ರಹಿಸಿದ ಉದಾಹರಣೆಗಳಿವೆ. ತಾಯಿಯ ಅನುಗ್ರಹದಿಂದ ಸಂತುಷ್ಟಗೊಂಡ ಮೀನುಗಾರರು ತಾಯಿ ಮಹಾಲಕ್ಷ್ಮಿಗೆ ಮೀನಿನ ಚಿನ್ನದ ಹಾರವನ್ನು ಸಮರ್ಪಿಸಿ ಧನ್ಯತೆಯನ್ನ ಪಡೆಯುತ್ತಿದ್ದಾರೆ.
2019ರಲ್ಲಿ ಶ್ರೀ ಕ್ಷೇತ್ರಕ್ಕೆ ಶಿಲಾ ಮುಹೂರ್ತವನ್ನ ನೆರವೇರಿಸಲಾಯಿತು. ದೇವಳದ ಆಗಮ ತಜ್ಞ ತಂತ್ರಿವರೇಣ್ಯರು ವೇದಜ್ಞ ಋತ್ವಿಜರ ಉಪಸ್ಥಿತಿಯಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು 2021ರಲ್ಲಿ ನೆರವೇರಿಸಲಾಯಿತು. ಗೌರವ ಸಲಹೆಗಾರರಾದ ಮೊಗವೀರ ಕುಲರತ್ನ ನಾಡೋಜ ಡಾಕ್ಟರ್ ಜಿ ಶಂಕರ್ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಜಯ ಸಿ ಕೋಟ್ಯಾನ್ ಸರ್ವ ಸದಸ್ಯರ ನೇತೃತ್ವದಲ್ಲಿ ಶ್ರೀದೇವಿಯ ಭವ್ಯಾಲಯ ನಿರ್ಮಾಣದ ಕನಸನ್ನು ಸಾಕಾರಗೊಳಿಸಿದರು. ದೇವಸ್ಥಾನದ ಎದುರಿನಲ್ಲಿ ಶ್ರೀ ಲಕ್ಷ್ಮೀ ತೀರ್ಥ ಸರೋವರ ನೋಡಬಹುದು. ಪಕ್ಕದಲ್ಲಿ ಶ್ರೀ ನಾಗಾಲಯವನ್ನ ಕಾಣಬಹುದು. ದೇವಸ್ಥಾನದ ಹೊರ ಸುತ್ತಿನಲ್ಲಿ ಯಾಗಶಾಲೆ, ವಸಂತ ಮಂಟಪವನ್ನ ಕಾಣಬಹುದು. ದೇವಸ್ಥಾನದ ಹೊರ ಸುತ್ತಿನ ಗೋಡೆಯಲ್ಲಿ ಸಂಪೂರ್ಣ ರಾಮಾಯಣದ ಚಿತ್ರಣವನ್ನ ನೋಡಬಹುದು. ದಶರಥನ ಪುತ್ರ ಕಾಮೇಷ್ಠಿಯಾಗ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಮಕ್ಕಳ ಜನನ, ತಾಟಕ ವಧ ಪ್ರಸಂಗ, ರಾಮ ಪರಶುರಾಮ ಯುದ್ಧ, ವನವಾಸಕ್ಕೆ ಹೊರಟು, ರಾಮ ಸೀತೆ ಲಕ್ಷ್ಮಣ, ಮಾಯಾಮೃಗದ ಕೆತ್ತನೆ, ಲಕ್ಷ್ಮಣ ರೇಖೆಯಲ್ಲಿ ಕಪಟ ವೇಷದ ರಾವಣನ ಚಿತ್ರಣ, ಸೀತಾಪಹರಣದಲ್ಲಿ ಜಟಾಯು ಕಾಳಗ, ಜಟಾಯು ಮೋಕ್ಷ, ವಟು ವೇಷಧಾರಿ ಹನುಮನಿಂದ ರಾಮನಿಗೆ ವಿರಾಟ ರೂಪ ದರ್ಶನ, ವಾಲಿ ವಧೆ, ಸಾಗರೋಲ್ಲಂಘನ, ರಾಮನ ಮುದ್ರಿಕೆಯನ್ನು ಸೀತೆಗೆ ನೀಡುವುದು, ವಿಭೀಷಣನ ಶರಣಾಗತಿ, ಸಮುದ್ರರಾಜನ ಗರ್ವಭಂಗ, ಕುಂಭಕರ್ಣ ವಧ ಪ್ರಸಂಗ, ಸಂಜೀವಿನಿ ಪ್ರಕರಣ, ರಾವಣ ವಧೆ, ಅಗ್ನಿ ಪರೀಕ್ಷೆ, ರಾಮಪಟ್ಟಾಭಿಷೇಕ, ಲವ ಕುಶರ ವಿದ್ಯಾಭ್ಯಾಸ, ತುರಗ ಬಂಧನ, ವಾಲ್ಮೀಕಿಯಿಂದ ರಾಮಾಯಣ ರಚನೆ, ಅಚ್ಚುಕಟ್ಟಾಗಿರುವ ಈ ಕೆತ್ತನೆಗಳನ್ನ ನಾವಿಲ್ಲಿ ಕಾಣಬಹುದು. ಕ್ಷೇತ್ರದ ಪ್ರಧಾನ ಅರ್ಚಕರಾದ ರಾಘವೇಂದ್ರ ಉಪಾಧ್ಯಾಯ ಕ್ಷೇತ್ರದಲ್ಲಿ ನಡೆಯುವ ಪೂಜಾ ವಿಧಿ ವಿಧಾನಗಳನ್ನು ಈ ರೀತಿ ತಿಳಿಸ್ತಾರೆ. ಶ್ರೀ ಕ್ಷೇತ್ರ ಉಚ್ಚಿಲ ಮಹಾಲಕ್ಷ್ಮಿಯ ದಿವ್ಯ ಸನ್ನಿಧಾನದಲ್ಲಿ ಅನಾದಿ ಕಾಲದಿಂದಲೂ ಇಲ್ಲಿಯ ತನಕ ತ್ರಿಕಾಲ ಪೂಜೆಗಳು ನಡೆಯುತ್ತದೆ. ಹಾಗೂ ವಿಶೇಷ ಪೂಜೆಗಳು, ಉತ್ಸವಾದಿಗಳು ಆಗಮೋಕ್ತ ಪ್ರಕಾರ ನಡೆಯುವಂತಹ ಏಕೈಕ ಕ್ಷೇತ್ರ ಮಹಾಲಕ್ಷ್ಮಿಯ ಕ್ಷೇತ್ರ. ಪ್ರತಿ ದಿವಸ ಬೆಳಿಗ್ಗೆ ನಿರ್ಮಾಲ್ಯ ವಿಸರ್ಜನೆ ಪೂಜೆಯಾಗಿ, ಉದಯ ಪೂಜೆ, ವೃಷಕಾಲ ಪೂಜೆಯಾಗಿ ದೇವರಿಗೆ ಪಂಚಗವ್ಯ ಪಂಚಾಮೃತ ಅಭಿಷೇಕ ಮಾಡಿ, ಕಲಶಾಭಿಷೇಕವನ್ನು ಮಾಡಿ ಮಾಡುವಂತಹ ಪೂಜೆ ಬೆಳಿಗ್ಗೆಯಿಂದ. ಮಧ್ಯಾಹ್ನ ದೇವರಿಗೆ ಅಲಂಕಾರ ಪೂಜೆ, ಸಹಸ್ರನಾಮ ಅರ್ಚನೆ ಪೂಜೆ, ಮಧ್ಯಾಹ್ನ ಮಹಾಪೂಜೆ. ಸಾಯಂಕಾಲ ಪ್ರತಿನಿತ್ಯ ಆರಾಧನಾ ಪೂಜೆ, ವಿಶೇಷ ರೀತಿಯ ಪೂಜೆ ನಡೀತದೆ. ಆನಂತರ ರಾತ್ರಿ ಪೂಜೆ, ಆ ನಂತರ ಏಕಾಂತ ಸೇವೆಯಾಗಿ ಆ ದಿವಸದ ಪೂಜೆ ಮುಕ್ತಾಯವಾಗ್ತದೆ. ಈ ರೀತಿಯಲ್ಲಿ ಪ್ರತಿ ದಿವಸವೂ ಈ 9-11 ಪೂಜೆಗಳು ನಡೀತದೆ. ಹಾಗೆಯೇ ಪರ್ವಕಾಲದಲ್ಲಿ ಕೂಡ ವಿಶೇಷ ರೀತಿಯ ಪೂಜೆ, ಹುಣ್ಣಿಮೆಯ ಸಮಯದಲ್ಲಿ ದೇವರಿಗೆ ವಿಶೇಷ ಪೂಜೆ, ಸಂಕ್ರಾಂತಿ, ಅಮಾವಾಸ್ಯೆ, ದ್ವಾದಶಿ ಇತ್ಯಾದಿಗಳ ದಿವಸಗಳಲ್ಲಿ ಪೂಜೆಗಳು ನಡೀತದೆ. ಇನ್ನು ವರಮಹಾಲಕ್ಷ್ಮಿಯ ವೃತ ಸಮಯದಲ್ಲಿ ದೇವರಿಗೆ ವಿಶೇಷ ರೀತಿಯ ಕಲ್ಪೋಕ್ತ ಪೂಜೆ ನಡೀತದೆ. ಇನ್ನು ಆ ನಾಗರ ಪಂಚಮ ದಿವಸದಲ್ಲಿ ಕೂಡ ನಾಗಾಲದಲ್ಲಿ ದೇವರಿಗೆ ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕಗಳು ನಡೀತದೆ. ಆನಂತರ ಮಹಾಚೌತಿಯ ದಿವಸ 24 ತೆಂಗಿನಕಾಯಿಯ ಗಣಪತಿಯಾಗ, ಹಾಗೆ ಕಲ್ಪೋಕ್ತ ಪೂಜೆ ನಡೆಯುವಂಥ ಪದ್ಧತಿ. ಇನ್ನು ಆನಂತರ ಬರತಕ್ಕಂಥದ್ದು ನವರಾತ್ರಿ ಮಹೋತ್ಸವ ಕಾಲ. ನವರಾತ್ರಿ ಮಹೋತ್ಸವ ಕಾಲದಲ್ಲಿ ದೇವರಿಗೆ ವಿಶೇಷ ರೀತಿಯ ಪೂಜೆಗಳು ನಡೀತದೆ. ಪ್ರತಿನಿತ್ಯವೂ ದೇವರಿಗೆ ಮಧ್ಯಾಹ್ನ ಚಂಡಿಕಾಯಾಗ, ಭಕ್ತಾದಿಗಳಿಂದಲೂ ಆಗತಕ್ಕಂಥ ಚಂಡಿಕಾಯಾಗ, ಹಾಗೆ ಅನ್ನ ಸಂತರ್ಪಣೆ, ದೇವರಿಗೆ ವಿಶೇಷ ರೀತಿಯ ಅಲಂಕಾರ. ಇಲ್ಲಿ ಅಲಂಕಾರ ಪ್ರಿಯೋ ವಿಷ್ಣು ಅಂತ, ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಅಲಂಕಾರ ಅಂದರೆ ಬಹಳ ಪ್ರೀತಿ. ಅದರಲ್ಲಿ ಕೂಡ ಚಂದನದಿಂದ ಅಲಂಕಾರ ಮಾಡುವಂಥ ಪದ್ಧತಿಯಲ್ಲಿ ಆ ಚಂದನಕ್ಕೆ 5 ಬಗೆಯ ದ್ರವ್ಯಗಳನ್ನು ಸೇರಿಸಿ, ಪಚ್ಚಕರ್ಪೂರ, ಕೇಸರಿ, ಪುಣುಗು, ಕಸ್ತೂರಿ, ಗೋರೋಚನ ಇತ್ಯಾದಿಗಳು ಇದನ್ನು ಮಿಶ್ರಣ ಮಾಡಿ ದೇವರಿಗೆ ಅಲಂಕಾರ ಮಾಡುವಂಥದ್ದು ಇಲ್ಲಿ ಪದ್ಧತಿ. ಇದಕ್ಕೆ ಪೂರ್ಣಾಲಂಕಾರ ಅಂತ ಹೇಳ್ತೇವೆ. ಈ ಪೂರ್ಣಾಲಂಕಾರದಿಂದ ಎಲ್ಲ ಭಕ್ತಾದಿಗಳ ಮನಸ್ಸಿನ ಇಷ್ಟಾರ್ಥಗಳು ಇಲ್ಲಿ ಸಿದ್ಧಿ ಆಗ್ತದೆ. ಅಂತಹ ಅಲಂಕಾರ ನವರಾತ್ರಿ ದಿವಸದಲ್ಲಿ ಪ್ರತ್ಯೇಕವಾಗಿ 9 ನವದುರ್ಗೆಯರ 9 ವಿಶೇಷ ರೀತಿಯ ಅಲಂಕಾರಗಳು ನಡೀತದೆ. ಹಾಗೆ ಪ್ರತಿ ಶುಕ್ರವಾರ ರಾತ್ರಿ ಕಾಲದಲ್ಲಿ ರಂಗಪೂಜೆ ನಡೀತದೆ. ಈ ರೀತಿಯಲ್ಲಿ
ನವರಾತ್ರಿ ಕಾಲದಲ್ಲಿ 9 ದಿವಸ ಕಲ್ಪೋಕ್ತ ಪೂಜೆ ಆದ ನಂತರ ಒಂದು 2 ವರ್ಷದಿಂದ ನವದುರ್ಗೆಯರ ಪ್ರತಿಷ್ಠೆ ಮಾಡಿ ಅಲ್ಲಿ ಶಾರದಾ ಮಹಾಮಾತೆಯ ಪೂಜೆ, ಹಾಗೆ ಅಲ್ಲಿ ಕೂಡ ತ್ರಿಕಾಲ ಪೂಜೆ ನಡೆದು ವಿಜಯದಶಮಿ ದಿವಸ ಸಾರ್ವಜನಿಕ ಭಕ್ತಾದಿಗಳಿಂದ ಮಹಾಚಂಡಿಕಾ ಯಾಗ ಆಗಿ ಪೂರ್ಣಾಹುತಿಯಾಗಿ ಮಾಡತಕ್ಕಂಥ ದೊಡ್ಡ ಸೇವೆ. ಅಂತಹ ದಿವಸದಲ್ಲಿ ಎಲ್ಲ ಭಕ್ತಾದಿಗಳು ಫಲ, ಪುಷ್ಪ, ದವಸ, ಧಾನ್ಯಗಳು, ತುಪ್ಪ ಇತ್ಯಾದಿಗಳಿಂದ ಪೂರ್ಣಾಹುತಿಗೆ ಕೊಡುವಂಥ ಒಂದು ಅನಾದಿ ಕಾಲದಿಂದಲೂ ಬಂದಿದೆ. ಅಂತಹ ಮಹಾಚಂಡಿಕಾ ಯಾಗ ವಿಜಯದಶಮಿ ದಿವಸ ನಡೀತದೆ. ಆನಂತರ ಸಂಧ್ಯಾಕಾಲದಲ್ಲಿ ನವದುರ್ಗೆಯರ ಶೋಭಾಯಾತ್ರೆ, ಅಲ್ಲಿ ವಿಶೇಷ ರೀತಿಯ ಶಾರದೆಯನ್ನು ಪೂಜೆ ಮಾಡಿ ವೈಭವದಿಂದ ಮೆರವಣಿಗೆಯಲ್ಲಿ ಕಾಪು ಕ್ಷೇತ್ರ ಸಮುದ್ರ ಬದಿಯಲ್ಲಿ ಗಂಗಾರತಿ ಎಲ್ಲ ಮಾಡಿ ವಿಸರ್ಜನೆ ಮಾಡತಕ್ಕಂಥ ದೊಡ್ಡ ಮಹೋತ್ಸವಗಳು ನಡೀತದೆ. ನಲಿ ನಲಿದು ಒಲಿದೆ ಮಗೆ ಮೊಗವ ತೋರೆ ಬಾಬಾ ಜಲಜಾಕ್ಷ ನಾರಾಯಣ ಪ್ರಿಯೇ. ನಲಿ ನಲಿದು ಒಲಿದೆ ಮಗೆ ಮೊಗವ ತೋರೆ ಬಾಬಾ ಜಲಜಾಕ್ಷ ನಾರಾಯಣ ಪ್ರಿಯೇ. ಜಲಜಾಕ್ಷ ನಾರಾಯಣ ಪ್ರಿಯೇ. ಸುಗ್ಗಿಯ ಹುಣ್ಣಿಮೆಯ ದಿವಸ, ರಾತ್ರಿ ಹುಣ್ಣಿಮೆ ದಿವಸ ಧ್ವಜಾರೋಹಣ ಆಗಿ 3ನೇ ದಿವಸದಲ್ಲಿ ಮಹಾರಥೋತ್ಸವ ಪ್ರತಿ ವರ್ಷವೂ ನಡೀತದೆ. ಆ ಮಹಾರಥೋತ್ಸವದ ಕಾಲದಲ್ಲಿ ವಿಶೇಷ ರೀತಿಯ ದೊಡ್ಡ ಮಹಾರಂಗ ಪೂಜೆ, ಹಾಗೆ ರಥೋತ್ಸವ, ದೇವರ ಸುತ್ತು ಬಲಿ, ವಿಶೇಷ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಅತ್ಯಂತ ವೈಭವದಿಂದ ನಡೀತದೆ. ಮಧ್ಯಾಹ್ನ ಕಾಲದಲ್ಲಿ 25,000 ಜನರಿಗೆ ಅನ್ನ ಸಂತರ್ಪಣೆ ಇದೆಲ್ಲ ನಡೆಯುವಂಥ ಪದ್ಧತಿ. ಹಾಗೆ ಆನಂತರ ದೇವರ ಪ್ರತಿಷ್ಠಾ ದಿವಸದಲ್ಲಿ ವಾರ್ಷಿಕ ವರ್ಧಂತಿ, ಆ ದಿವಸ ದೇವರಿಗೆ ವಿಶೇಷ ಪೂಜೆಗಳು ನಡೆದು ರಂಗಪೂಜೆ ಎಲ್ಲ ಮಾಡಿ ರಾತ್ರಿ ಕಾಲದಲ್ಲಿ ಬಲಿ ಸೇವೆಗಳೆಲ್ಲ ಉಂಟು. ಅಂತಹ ಒಂದು ವಾರ್ಷಿಕ ವರ್ಧಂತಿ ಉತ್ಸವ. ಈ ರೀತಿಯಲ್ಲಿ ಅನಾದಿ ಕಾಲದಿಂದ ಇಲ್ಲಿಯ ತನಕ ಪಂಚಪರ್ವಗಳು, ವಾರ್ಷಿಕ ಹಬ್ಬಗಳು, ಉತ್ಸವಾದಿಗಳು ನಿತ್ಯ ನಿರಂತರವಾಗಿ ನಡೀತದೆ. ಇಲ್ಲಿ ವಿಶೇಷವಾಗಿ ದೇವರಿಗೆ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿಕೊಂಡು ಬಂದರೆ ಸಂತಾನ ಪ್ರಾಪ್ತಿ ಆಗ್ತದೆ. ಹಾಗೆ ಇಲ್ಲಿ ತುಲಾಭಾರದ ಸೇವೆಯನ್ನು ಕೊಟ್ಟು ಅದರಿಂದಲೂ ಕೂಡ ದೇವರಿಗೆ ಸಂತೋಷ ಆಗ್ತದೆ. ಹಾಗೆ ಇಲ್ಲಿ ಭದ್ರಕಾಳಿ ಸನ್ನಿಧಾನ ಉಂಟು. ಭದ್ರಕಾಳಿ ಸನ್ನಿಧಾನದಲ್ಲಿ ಪ್ರತಿ ಶುಕ್ರವಾರ ಮಧ್ಯಾಹ್ನ ಕಾಲದಲ್ಲಿ ದರ್ಶನ ಸೇವೆ ನಡೀತದೆ. ಆ ದರ್ಶನ ಸೇವೆಯಲ್ಲಿ ಭಕ್ತಾದಿಗಳ ಕಷ್ಟಗಳನ್ನು ನಿವೇದನೆ ಮಾಡಿ ಅದರಿಂದ ದೇವರ ವಾಕ್ಯ ರೂಪದಲ್ಲಿ ಅನುಗ್ರಹ ಪ್ರಸಾದ ಸಿಗುವಂಥದ್ದು ನಡೀತದೆ. ಆ ರೀತಿಯಲ್ಲಿ ಪ್ರತಿ ಶುಕ್ರವಾರ ದರ್ಶನ ಸೇವೆ ಉಂಟು. ಹಾಗೆ ವಿಶೇಷವಾಗಿ ಇಲ್ಲಿ ಮಲ್ಲಿಗೆ ಸೇವೆ ಅಂದರೆ ಅದು ಕೂಡ ಬಹಳ ಪ್ರೀತಿ. ಬಂದ ಕಷ್ಟ ಪರಿಹಾರ ಆಗಲಿಕ್ಕೋಸ್ಕರ, ಇಷ್ಟಾರ್ಥ ಸಿದ್ಧಿ ಆಗಲಿಕ್ಕೋಸ್ಕರ ಹೂವಿನ ಪೂಜೆ ಸೇವೆಯನ್ನು ಕೊಟ್ಟು ಅದರಿಂದ ಎಷ್ಟೋ ಜನರಿಗೆ ಅನುಗ್ರಹ ಆಗಿದೆ. ಅದರಂತೆ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋದವರಿಗೆ, ಸಮುದ್ರದಲ್ಲಿ ಕೆಲಸ ಮಾಡುವವರಿಗೆ, ಮತ್ಸ್ಯೋದ್ಯಮದಲ್ಲಿ ಬೇಕಾದಷ್ಟು ಸಂಪತ್ತನ್ನೆಲ್ಲ ಕೊಟ್ಟು ಅವರಿಂದ ಆ ಮತ್ಸ್ಯಾಹಾರ, ಬಂಗುಡೆ ಸರ, ಬೂತಾಯಿ ಸರ ಅಂತ ಬೇರೆ ಬೇರೆ ಚಿನ್ನದ ಆಭರಣಗಳನ್ನು ದೇವರಿಗೆ ಅರ್ಪಣೆ ಮಾಡಿದಂತಹ ಘಟನೆಗಳು ಇಲ್ಲಿ ನಡೆದಿದೆ. ಹಾಗೆ ವಿವಾಹ ಅಪೇಕ್ಷೆಗಾಗಿ ಬರುವವರು ಸ್ವಯಂವರ ಭಾರತಿ ಪೂಜೆಯನ್ನು ಮಾಡಿ ಅದರಿಂದಲೂ ಕೂಡ ಶೀಘ್ರವಾಗಿ ವಿವಾಹ ಯೋಗ ಆದಂಥ ಘಟನೆ ನಡೆದಿದೆ. ಈ ರೀತಿಯಲ್ಲಿ ದೇವರಿಗೆ ಹೂವಿನ ಪೂಜೆ, ಅಲಂಕಾರ ಪೂಜೆ, ರಂಗಪೂಜೆ ಇತ್ಯಾದಿಗಳು ಅತ್ಯಂತ ಪ್ರೀತಿಯಾದಂಥ ಸೇವೆ. ಅಂತಹ ಸೇವೆಯನ್ನು ಭಕ್ತಾದಿಗಳು ಕೊಟ್ಟು ವಿಶೇಷ ರೀತಿಯ ಸಾನ್ನಿಧ್ಯದಲ್ಲಿಂದ ಅನುಗ್ರಹ ಪಡೆದುಕೊಂಡು ದೇಶ ವಿದೇಶಗಳಲ್ಲಿ ಕೂಡ ದೇವರ ಭಕ್ತರು ತುಂಬ ಬಂದಿದ್ದಾರೆ. ಅವರವರ ಇಷ್ಟಾರ್ಥ ಸಿದ್ಧಿ ಆಗುವಂಥ ಒಂದು ದಿವ್ಯ ಕ್ಷೇತ್ರ ಅಂತ ಸಿದ್ಧಿ ಕ್ಷೇತ್ರ ಆಗಿದೆ. ವಿಶೇಷವಾಗಿ ಮಧ್ಯಾಹ್ನ ಕಾಲದಲ್ಲಿ ಎಲ್ಲ ಬಂದ ಭಕ್ತಾದಿಗಳಿಗೆ ದೇವರ ಪ್ರಸಾದ ರೂಪದಲ್ಲಿ ಅನ್ನದಾನವೂ ನಡೀತದೆ. ಈ ರೀತಿಯಾಗಿ ಆ ಮಹಾಲಕ್ಷ್ಮಿಯ ಕ್ಷೇತ್ರ ಅದು ಆಗಮೋಕ್ತ ಪ್ರಕಾರ ಪೂಜೆಯಾಗಿ ಎಲ್ಲ ಭಕ್ತಾದಿಗಳ ಇಷ್ಟಾರ್ಥ ಸಿದ್ಧಿಯಾಗಿ ಸಾನ್ನಿಧ್ಯ ಅಭಿವೃದ್ಧಿಯಾಗಿ ತನ್ಮೂಲಕ ಎಲ್ಲರಿಗೂ ಕೂಡ ಕ್ಷೇಮ ಸಿಗಲಿ ಅಂತ ಹೇಳಿ ನಾವು ಈ ಮೂಲಕವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ
ತೀರ್ಥ ಮಂಟಪದ ಮುಂಭಾಗದಲ್ಲಿ ಸುಂದರವಾದ ದೇವರ ಮೂರ್ತಿ ಕೆತ್ತನೆಯನ್ನ ಕಾಣಬಹುದು. ಶ್ರೀ ಭದ್ರಕಾಳಿ ಅಮ್ಮನವರ ಗುಡಿ, ಮಹಾಗಣಪತಿ ಗುಡಿಯನ್ನ ನೋಡಬಹುದು. ಗರ್ಭಗುಡಿಯ ಸುತ್ತಲೂ ಸುಂದರವಾದ ಕಲ್ಲಿನ ದೇವರ ಮೂರ್ತಿ ಕೆತ್ತನೆಯನ್ನ ಕಾಣಬಹುದು. ಶ್ರೀ ಕ್ಷೇತ್ರದಲ್ಲಿ ದಿನಂಪ್ರತಿ ಶ್ರೀ ಮಹಾಲಕ್ಷ್ಮಿ ತಾಯಿಯ ಅನ್ನದಾನ ಸೇವೆ ನಡೆಯುತ್ತಿದೆ. ಸಮಸ್ತ ಭಕ್ತಾದಿಗಳನ್ನ ರಕ್ಷಣೆ ಮಾಡಿ ಸಲಹುವ ಮಹಾಮಾತೆ ಶ್ರೀ ಮಹಾಲಕ್ಷ್ಮಿ ದೇವಿ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ಲೋಕಾಧಿಕಾರಿಣಿ ಶೋಕಾನಿವಾರಿಣಿ ಸಾಕೌವನಿ ಬಂದು ಬೇಗನೆ. ಲೋಕಾಧಿಕಾರಿಣಿ ಶೋಕಾನಿವಾರಿಣಿ ಸಾಕೌವನಿ ಬಂದು ಬೇಗನೆ. ಸಾಕೌವನಿ ಬಂದು ಬೇಗನೆ. ನಲಿ ನಲಿದೋ ಮಹಾಲಕ್ಷ್ಮಿ ಬಾರಮ್ಮ ಬಾಬಾ, ನಲಿ ನಲಿದೋ ಮಹಾಲಕ್ಷ್ಮಿ ಬಾರಮ್ಮ ಬಾಬಾ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.